ಹಲೋ ಹಾಯ್ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು KGF ಸಿನಿಮಾಗೆ ಬೆಂಗಳೂರಿನಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅಂತ ನೋಡೋಣ. ರಾಜಧಾನಿ ಬೆಂಗಳೂರಿನಲ್ಲಿ ಒಟ್ಟು 4 ಅವತರಣಿಕೆಯಲ್ಲಿ KGF ತೆರೆ ಕಾಣಲಿದೆ. ಮೂಲ ಭಾಷೆ ಕನ್ನಡ, ತೆಲುಗು, ಹಿಂದಿ ಹಾಗೆ ಮಲಯಾಳಂ ಭಾಷೆಯಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ತೆರೆಗೆ ಅಪ್ಪಳಿಸಲಿದೆ KGF ಚಾಪ್ಟರ್ 2. ಮೊದಲಿಗೆ ನಾವು ಕನ್ನಡ ಅವತರಣಿಕೆಯಲ್ಲಿ KGFಗೆ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂತ ನಾವು ನೋಡೋದಾದ್ರೆ ಪ್ರತಿಯೊಬ್ಬರು ಕೂಡ ನೀವು ಬೆಚ್ಚಿ ಬೀಳ್ತೀರಾ. ಯಾಕಂತ ಹೇಳಿದ್ರೆ ಪರಭಾಷಾ ಸೆಂಟರ್ನಲ್ಲೂ ಕೂಡ KGF ಅಬ್ಬರಿಸ್ತಾ ಇದೆ. ಇದಕ್ಕೆ ನಾವು ಮೊಟ್ಟ ಮೊದಲ ಉದಾಹರಣೆ ಎನ್ನುವಂತೆ ಸ್ವಾಗತ್ ಮುರಳಿ ಚಿತ್ರಮಂದಿರದ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಈ ಸ್ವಾಗತ್ ಮುರಳಿ ಚಿತ್ರಮಂದಿರ ಇದೆಯಲ್ಲ, ಇದು ಪಕ್ಕಾ ತೆಲುಗು ಸೆಂಟರ್. ಇಲ್ಲಿ ಬೆಳಗ್ಗೆ 5:30ಕ್ಕೆ KGF ಪ್ರದರ್ಶನ ಆರಂಭವಾಗುತ್ತೆ. ನೋಡಿ ಯಾವ ರೀತಿ ಪ್ರದರ್ಶನವನ್ನು ಇಲ್ಲಿ ನೀಡಲಾಗಿದೆ, ಹಾಗೆ ಯಾವ ಮಟ್ಟಕ್ಕೆ ಹೌಸ್ಫುಲ್ ಆಗಿದೆ ಅಂತ. ಹಿಂಭಾಗದ ರೋಗಳು ಹಾಗೆ ಮಧ್ಯದ ರೋಗಳೆಲ್ಲ ಫುಲ್ ಆಗಿದೆ. ಕೇವಲ ಮುಂಭಾಗದ 4 ರೋಗಳಷ್ಟೇ ಖಾಲಿ. ಹಾಗೆ ಅದರ ಹಿಂದಿನ ರೋಗಳಲ್ಲಿ ಆ ಮೂಲೆಯಲ್ಲಿ ಈ ಮೂಲೆಯಲ್ಲಿ ಖಾಲಿ ಬಿಟ್ಟರೆ ಮಿಕ್ಕವೆಲ್ಲ ಫುಲ್ ಆಗಿದೆ. ಇನ್ನು ಸಿನಿಮಾ ರಿಲೀಸ್ಗೆ ಕೇವಲ 3 ದಿನಗಳಷ್ಟೇ ಬಾಕಿ ಇದೆ. ಈ ಟಿಕೆಟ್ ಕೂಡ ಫುಲ್ ಆಗಿಯೇ ಆಗುತ್ತೆ, ಅದು ಯಾವುದೇ ಸಂಶಯವಿಲ್ಲ. ಇದೇ ಚಿತ್ರಮಂದಿರದಲ್ಲಿ ಬೆಳಗ್ಗೆ 9 ಗಂಟೆಗೆ ಇನ್ನೊಂದು ಪ್ರದರ್ಶನ, ಇದು ಕೂಡ ಅಷ್ಟೇ. ಹಿಂಭಾಗದ ಸೀಟ್ಗಳೆಲ್ಲ ಭರ್ತಿಯಾಗಿದೆ. ಮಧ್ಯಾಹ್ನದ 12:15 ಪ್ರದರ್ಶನ, 3:30 ಪ್ರದರ್ಶನ, 6:30 ಪ್ರದರ್ಶನ, ರಾತ್ರಿ 10 ಗಂಟೆಯ ಪ್ರದರ್ಶನ. ಹೀಗೆ ಈ ಮುರಳಿ ಅನ್ನೋ ಚಿತ್ರಮಂದಿರದಲ್ಲಿ ದಿನ 6 ಪ್ರದರ್ಶನಗಳಲ್ಲಿ KGF 2 ಸಿನಿಮಾ ಪ್ರದರ್ಶನ ಕಾಣಲಿದೆ. ಈ ಮಟ್ಟದ ಕ್ರೇಜ್, ಈ ಮಟ್ಟದ ಪ್ರದರ್ಶನ ಇಲ್ಲಿ ಯಾವ ಕನ್ನಡ ಚಿತ್ರಕ್ಕೂ ಸಿಕ್ಕಿರಲಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ KGF ಚಾಪ್ಟರ್ 2 ಸಿನಿಮಾಗೆ ಸಿಕ್ಕಿರೋದು ಇದೊಂದು ಅಚ್ಚರಿಯ ಹಾಗೂ ಸ್ವಾಗತಾರ್ಹ ಬೆಳವಣಿಗೆ. ಅದೇನೇ ಇರಲಿ, ಈ ಮುಂಭಾಗದ ರೋಗಳನ್ನು ನೋಡಿಕೊಂಡು ಒಂದಿಷ್ಟು ಮಂದಿ KGFಗೆ ಈ ಚಿತ್ರಮಂದಿರದಲ್ಲಿ ಅಷ್ಟೇನು ಪ್ರತಿಕ್ರಿಯೆ ಇಲ್ಲ ಅಂತ ಅನ್ಕೊಂಡವರೇ ಹೆಚ್ಚು. ಆದರೆ ಈ ಚಿತ್ರಮಂದಿರದಲ್ಲಿ ಯಾವ ಮಟ್ಟಕ್ಕೆ ಕ್ರೇಜ್ ಇದೆ, ಯಾವ ಮಟ್ಟಕ್ಕೆ ಈ ಚಿತ್ರಮಂದಿರ ಹೌಸ್ಫುಲ್ ಆಗುತ್ತೆ ಅಂತ ನಮಗೆ ಗೊತ್ತೇ ಇದೆ, ಚೆನ್ನಾಗಿ ಗೊತ್ತೇ ಇದೆ. ಯಾಕಂತ ಹೇಳಿದರೆ ಈ ಚಿತ್ರಮಂದಿರ ಅದೆಷ್ಟೋ ಸಿನಿಮಾಗಳನ್ನ ನಾವು ನೋಡಿದ್ವಿ. ನಟ ಸಾರ್ವಭೌಮ ಸಿನಿಮಾ ತೆರೆ ಕಂಡಾಗಲೂ ಇದೇ ರೀತಿಯಾದಂಥ ಪ್ರಮೇಯ ಈ ಚಿತ್ರಮಂದಿರ ನಡೆದಿದೆ. ಬುಕ್ ಮೈ ಶೋದಲ್ಲಿ ಇದಕ್ಕಿಂತಲೂ ಸೀಟ್ಗಳು ಖಾಲಿ ಇತ್ತು. ಆದರೆ ಈ ಚಿತ್ರಮಂದಿರದಲ್ಲಿ ಇದರ ಸುತ್ತಮುತ್ತ ಇರುವಂತಹ ಜನಗಳು ಸಾಮಾನ್ಯ ವ್ಯಕ್ತಿಗಳಾಗಿದ್ದರಿಂದಾಗಿ ನೇರವಾಗಿ ಚಿತ್ರಮಂದಿರಕ್ಕೆ ಹೋಗಿಯೇ ನಾವು ಟಿಕೆಟನ್ನು ಪಡ್ಕೋತೀವಿ ಅಂತ ಅಂದ್ಕೊಳ್ಳೋರು ಹೆಚ್ಚು. ಹೀಗಾಗಿ ಅದೆಷ್ಟೋ ಮಂದಿ ನೇರವಾಗಿ ಚಿತ್ರಮಂದಿರಕ್ಕೆ ಹೋಗಿಯೇ ಟಿಕೆಟನ್ನು ಪಡ್ಕೋತಾರೆ. ಅವತ್ತು ನಟ ಸಾರ್ವಭೌಮ ಸಿನಿಮಾ ತೆರೆ ಕಂಡಾಗಲೂ ಅದೇ ರೀತಿಯಾಗಿತ್ತು. ಟಿಕೆಟ್ ಎಲ್ಲ ಖಾಲಿಯೇ ಇತ್ತು. ಅದು ಚಿತ್ರಮಂದಿರಕ್ಕೆ ಹೋದಾಗಲೇ ಗೊತ್ತಾಗಿತ್ತು ಎಷ್ಟು ಮಂದಿಯಲ್ಲಿ ಕ್ಯೂ ನಿಂತಿದ್ದಾರೆ, ಟಿಕೆಟ್ ತೆಗೆದುಕೊಳ್ಳಲು ಯಾವ ರೀತಿ ಸರ್ಕಸ್ ನಾವು ಪಡಬೇಕಾಯಿತು ಅಂತ. ಕೆಲವೇ ಕ್ಷಣಗಳಲ್ಲಿ ಮುರಳಿ ಗೋಕುಲ ಚಿತ್ರಮಂದಿರವೇ ಹೌಸ್ಫುಲ್ ಆಯಿತು. ಇದೇ ಸೇಮ್ ಸಿಚುವೇಶನ್ ಇದಕ್ಕಿಂತಲೂ ಅವತ್ತು ಥಿಯೇಟರ್ ಹೌಸ್ಫುಲ್ ಆಯಿತು. ಆದರೆ ಈ ಬಾರಿ ಥಿಯೇಟರ್ ಹೌಸ್ಫುಲ್ ಆಗೋದು ಮಾತ್ರ ಅಲ್ಲ, ಇನ್ನೊಂದಿಷ್ಟು ಮಂದಿ ಥಿಯೇಟರ್ನ ಹೊರಗಡೆ ಕಾದು ಕುಳಿತುಕೊಳ್ಳುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಇದು ಮುರಳಿ ಗೋಕುಲ ಚಿತ್ರಮಂದಿರದ ಕಥೆ. KGFಗೆ ಸ್ಕ್ರೀನನ್ನು ನೀಡಿರುವಂತಹ ಇನ್ನೊಂದು ತಮಿಳು ಸೆಂಟರ್ ಅಂತ ಹೇಳಿದರೆ ಅದು EG ಪುರದಲ್ಲಿರುವಂತಹ ರವಿ. ಈ ರವಿ ಚಿತ್ರಮಂದಿರದ ಬಗ್ಗೆ ನಾವು ಹೇಳಲೇಬೇಕು. ಈ ಚಿತ್ರಮಂದಿರದಲ್ಲಿ KGF ಸಿನಿಮಾಗೆ ದಿನ 4 ಪ್ರದರ್ಶನವನ್ನು ನೀಡಲಾಗಿದೆ. ಈ ಚಿತ್ರಮಂದಿರದಲ್ಲಿ ಇನ್ನೊಂದು ಸಿನಿಮಾ ಪ್ರದರ್ಶನ ಕಾಣುತ್ತೆ. ಅದೇ ಬೀಸ್ಟ್, ವಿಜಯ್ ಅಭಿನಯದ ಬೀಸ್ಟ್ ಸಿನಿಮಾ. ಇದು ಪಕ್ಕಾ ತಮಿಳ್ ಸೆಂಟರ್. ಆದರೆ ತಮಿಳಿನ ಬಹುನಿರೀಕ್ಷಿತ ಸಿನಿಮಾ ತೆರೆ ಕಂಡಾಗಲೂ ಇಲ್ಲಿ ತಮಿಳಿಗೆ ಅವಕಾಶವನ್ನು ಕೊಟ್ಟಿಲ್ಲ ಅಂತ ಹೇಳಿದರೆ ನಮ್ಮ ಕನ್ನಡಕ್ಕಿಂತ ಹೆಚ್ಚಿನ ಅವಕಾಶವನ್ನು ಬೀಟ್ ಸಿನಿಮಾಗೆ ಕೊಟ್ಟಿಲ್ಲ. ಯಾವಾಗಲೂ ಅದೆಂಥದ್ದೇ ಸಿನಿಮಾ ಬಂದ್ರೂ ಮೊದಲು ಅವರು ಅವಕಾಶ ಕೊಡ್ತಿದ್ದಿದ್ದು ತಮಿಳು ಸಿನಿಮಾಗೇನೆ, ಅದರ ಬಳಿಕ ಕನ್ನಡ ಸಿನಿಮಾಗೆ ಕೊಡ್ತಾ ಇದ್ರು. ಆದರೆ ಈ ಬಾರಿ ಫುಲ್ ಉಲ್ಟಾಗೋಗಿದೆ. ತಮಿಳು ಸಿನಿಮಾಗೆ ಕೇವಲ 2 ಪ್ರದರ್ಶನ ಕೊಟ್ಟರೆ ನಮ್ಮ ಕನ್ನಡದ ಸಿನಿಮಾಗೆ 4 ಪ್ರದರ್ಶನ ಕೊಟ್ಟಿದ್ದಾರೆ. ಇಂತಹ ಬೆಳವಣಿಗೆಗಳು ಇದು ಈ ಹಿಂದೆ ನಡಿಬೇಕಾಗಿತ್ತು. ಆದರೆ ಇವೆಲ್ಲದಕ್ಕೆ ನಾಂದಿ ಹಾಡ್ತಾ ಇದೆ ಈ KGF ಸಿನಿಮಾಗೆ ಬೆಳಗ್ಗೆ 5:30ಕ್ಕೆ ಪ್ರದರ್ಶನವನ್ನು ಆರಂಭಿಸಲಾಗಿದೆ. ಈ ಚಿತ್ರಮಂದಿರದಲ್ಲಿ ಒಂದು ತಮಿಳು ಸೆಂಟರ್ನಲ್ಲಿ ಈ ಮಟ್ಟಕ್ಕೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂತ ಹೇಳಿದರೆ ಅದು ಸಾಮಾನ್ಯ ವಿಚಾರವಲ್ಲ. ಬಾಲ್ಕನಿಯಲ್ಲಿ ಕೇವಲ 4 ಸೀಟುಗಳಷ್ಟೇ ಖಾಲಿ. ಇದು ಯಾವ ಕ್ಷಣದಲ್ಲಿ ಬೇಕಾದರೆ ಹೌಸ್ಫುಲ್ ಆಗ್ಬೋದು. ಮುಂಭಾಗದಲ್ಲಿ ಮಧ್ಯದ ಸೀಟ್ಗಳೆಲ್ಲ ಫುಲ್ ಆಗಿದೆ.
ಆ ಮೂಲೆಯಲ್ಲಿ ಈ ಮೂಲೆಯಲ್ಲಿ ಅಷ್ಟೇ ನಿಮಗೆ ಖಾಲಿ ಖಾಲಿ. ಬೆಳಗ್ಗೆ 5:30 ಪ್ರದರ್ಶನವಿದು, ಆಲ್ಮೋಸ್ಟ್ ಫುಲ್ಲು. ಹಾಗೆ 9 ಗಂಟೆ ಪ್ರದರ್ಶನ ಕೂಡ ಅಷ್ಟೇ. ಮುಂಭಾಗದ ಸೀಟುಗಳೆಲ್ಲ ಭರ್ತಿಯಾಗಿವೆ, ಹಾಗೆ ಹಿಂಭಾಗದ ಒಂದಿಷ್ಟು ಸೀಟುಗಳು ಬುಕ್ ಆಗಿವೆ, ಮಿಕ್ಕವೆಲ್ಲ ಖಾಲಿ ಇದೆ. ಹಾಗೆ 3:30 ಪ್ರದರ್ಶನ, ಹಾಗೆ ರಾತ್ರಿ 10 ಗಂಟೆ ಪ್ರದರ್ಶನ, ಇದು ಕೂಡ ಅಷ್ಟೇ, ಒಂದಿಷ್ಟು ಸೀಟುಗಳಷ್ಟೇ ಬುಕ್ಕಿಂಗ್ ಆಗಿವೆ, ಮಿಕ್ಕವೆಲ್ಲ ಖಾಲಿ ಖಾಲಿ. ಇನ್ನು ಬೀಸ್ಟ್ ಸಿನಿಮಾಗೆ ಇಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಅಂತ ನೋಡೋಣ. ಇದು ಕೂಡ ಅಷ್ಟೇ, ಇದರಿಂದ ಯಾವುದು KGF ಇಂದ ಇದು ಹೊರತಾಗಿಲ್ಲ, ಏನು ಬುಕ್ಕಿಂಗ್ ಏನೂ ಆಗಲೇ ಇಲ್ಲ ಇಲ್ಲಿ. ಈ ಹಿಂದೆ ನಾವು ಮುರಳಿ ಗೋಕುಲ ಚಿತ್ರಮಂದಿರದ ಬಗ್ಗೆ ಏನು ಹೇಳಿದ್ದೀವೋ ಅದೇ ವಿಚಾರ ಕೂಡ ಇಲ್ಲೂ ಅಪ್ಲೈ ಆಗುತ್ತೆ. ಈಜಿಪುರದಲ್ಲಿ ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಯಾರೂ ಕೂಡ ಬುಕ್ಕಿಂಗ್ ಮಾಡಿ ಈ ಚಿತ್ರಮಂದಿರಕ್ಕೆ ಹೋಗಲ್ಲ, ಬದಲಾಗಿ ನೇರವಾಗಿ ಚಿತ್ರಮಂದಿರಕ್ಕೆ ಹೋಗಿಯೇ ಟಿಕೆಟನ್ನು ಖರೀದಿಸ್ತಾರೆ. ಈ ಚಿತ್ರಮಂದಿರದಲ್ಲಿ ಒಂದು ಕುರುಕ್ಷೇತ್ರ ಸಿನಿಮಾ ತೆರೆ ಕಂಡಿತ್ತು. ಇದೇ ರೀತಿಯಾಗಿ ಚಿತ್ರ ಇಷ್ಟೇನೂ ಇರಲಿಲ್ಲ, ಈ ಮಟ್ಟದಲ್ಲಿ ಒಂದು ರೋ ಏನೋ ಫುಲ್ ಆಗಿತ್ತು, ಬಿಟ್ಟರೆ ಮಿಕ್ಕವೆಲ್ಲ ಖಾಲಿ ಖಾಲಿ. ಬೆಂಗಳೂರಿನಲ್ಲಿ ಯಾವ ಚಿತ್ರಮಂದಿರದಲ್ಲೂ ಕುರುಕ್ಷೇತ್ರ ಸಿನಿಮಾಗೆ ಟಿಕೆಟೇ ಸಿಗ್ತಾ ಇರಲಿಲ್ಲ. ಹೇಗಾದರೂ ನೋಡಬೇಕು ಅಂತ ಬುಕ್ ಮೈ ಶೋದಲ್ಲಿ ನೋಡಿದರೆ ಈ ಈಜಿಪುರದ ರವಿ ಅನ್ನೋ ಚಿತ್ರಮಂದಿರದ ರಾತ್ರಿ 10-15 ಪ್ರದರ್ಶನದ ಟಿಕೆಟ್ ಖಾಲಿ ಇದೆ ಅಂತ ಗೊತ್ತಾಯಿತು. ಹೀಗಾಗಿ ಈ ಚಿತ್ರಮಂದಿರಕ್ಕೆ ಹೋಗಿದ್ವಿ. ಥಿಯೇಟರ್ ಮುಂದೆ ಖಾಲಿ ಖಾಲಿ, ಇಡೀ ರಾಜಧಾನಿ ಸೇರಿದಂತೆ ರಾಜ್ಯಾದ್ಯಂತ ಎಲ್ಲೂ ಕೂಡ ಟಿಕೆಟ್ ಸಿಗ್ತಾ ಇಲ್ಲ. ಆದರೆ ಈ ಚಿತ್ರಮಂದಿರಕ್ಕೆ ಹೋದರೆ ಖಾಲಿ ಖಾಲಿ. ಶಾಕ್ ಆಗೋಯ್ತು, ಏನಪ್ಪ ಇದು ಅಂತ. ಇನ್ನೇನು 10 ಗಂಟೆ ಆಗ್ತಾ ಬಂತು, 10:15 ಪ್ರದರ್ಶನ. ಒಂದಿಷ್ಟು ಜನಗಳು ಬರ್ತಾಯಿದ್ರು ಚಿತ್ರಮಂದಿರದತ್ತ. ಇನ್ನೇನು ಟಿಕೆಟ್ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನುವಷ್ಟರಲ್ಲಿ ಚಿತ್ರಮಂದಿರದ ಮುಂದೆ ಜನವೋ ಜನ, ಕಿಕ್ಕಿರಿದ ಜನಸಂದಣಿಯೊಂದಿಗೆ ಚಿತ್ರಮಂದಿರದ ಹೊರಗಡೆ ಜಾತ್ರೆಯನ್ನು ನಡೀತಾ ಇದೆ ಅನ್ನುವಷ್ಟರ ಮಟ್ಟಿಗೆ ಜನ ಅಲ್ಲಿ ಜಮಾಯಿಸಿದ್ರು. ಆರಂಭದಲ್ಲಿ ನಾವು ಹೋಗಬೇಕಾದ್ರೆ ಯಾರೂ ಇರಲಿಲ್ಲ, ನಾವು ಬಿಟ್ಟರೆ 4-5 ಮಂದಿ ಇದ್ರೇನೋ ಅಷ್ಟೇ. ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಪ್ರೇಕ್ಷಕರು ಸೇರಿದ ಒಂದು ರೀತಿ ನೋಡಿದರೆ ಪ್ರತಿಯೊಬ್ಬರು ಒಮ್ಮೆ ದಿಗ್ಭ್ರಮೆಗೊಳಗಾಗ್ತೀರ, ಆ ಮಟ್ಟಕ್ಕೆ ಜನ ಅಲ್ಲಿ ಸೇರಿತ್ತು. ಡಿ ಬಾಸ್ನ ಕುರುಕ್ಷೇತ್ರ ಸಿನಿಮಾಗೆ ಸ್ವಲ್ಪ ಹೊತ್ತಲ್ಲೇ ಅದೇಗೋ ಟಿಕೆಟ್ ಏನೋ ತಗೊಂಡ್ವಿ, ಬಾಲ್ಕನಿಗೂ ಹತ್ತಿದ್ವಿ. ಕೆಲವೇ ಕ್ಷಣಗಳಲ್ಲಿ ಬಾಲ್ಕನಿ ಹೌಸ್ಫುಲ್ ಆಯಿತು. ಕಿರಿಯರು ಮಕ್ಕಳನ್ನು ಹಿಡ್ಕೊಂಡು ಕೂಡ ಈ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ರಾತ್ರಿ 10:30 ಪ್ರದರ್ಶನಕ್ಕೆ ಬಂದರು. ಹಂಗೇ ಇನ್ನು ಬಾಲ್ಕನಿಯನ್ನು ನಾರ್ಮಲಾಗಿ ಫುಲ್ ಆಗಿ ಆಗುತ್ತೆ, ಕೆಳಗಡೆ ಫುಲ್ ಆಗಲ್ಲ. ಆಲ್ಮೋಸ್ಟ್ ಕೆಳಗಡೆ ಎಲ್ಲ ಫುಲ್ ಆಗಲ್ಲ, ಖಾಲಿ ಖಾಲಿ ಇರುತ್ತೆ. ಹಾಗಂತೇಳಿ ಕೆಳಗಡೆ ಬಗ್ಗೆ ನೋಡ್ತೀವಿ, ಅಲ್ಲೂ ಫುಲ್. ಒಟ್ಟಾರೆ ಚಿತ್ರಮಂದಿರವೇ ಹೌಸ್ಫುಲ್ ಆಗೋಯ್ತು. ಇದೇ ಪರಿಸ್ಥಿತಿ, ಇದೇ ರೀತಿಯಾಗಿ ಚಿತ್ರಮಂದಿರ ಅಂದು ಇದ್ದಿತ್ತು. ಇಷ್ಟೇ 1-2 ಸೀಟುಗಳಷ್ಟೇ ನಿಮಗೆ ಬುಕ್ ಆಗಿತ್ತು, ಮಿಕ್ಕವೆಲ್ಲ ಖಾಲಿ ಖಾಲಿ ಇತ್ತು. ಇದನ್ನು ನೋಡಿಕೊಂಡು ಎಷ್ಟೋ ಮಂದಿ ಹೇಳ್ಬೋದು KGFಗೆ ಏನೋ ಪ್ರತಿಕ್ರಿಯೆ ಇಲ್ಲ, ಖಾಲಿ ಖಾಲಿ ಹಾಗೆ ಹಿಂಗೆ ಅಂತ. ಆದರೆ ಈಜಿಪುರದಲ್ಲಿರುವಂತಹ ರವಿ ಚಿತ್ರಮಂದಿರದಲ್ಲಿ ಯಾವಾಗಲೂ ಇದೇ ಪರಿಸ್ಥಿತಿ. ಬುಕ್ ಮೈ ಶೋದಲ್ಲಿ ಹೋಗುವವರು ತೀರಾ ಕಡಿಮೆ. ಅದಕ್ಕೆ ಎಲ್ಲೋ ಮೂಲೆಯಲ್ಲಿದ್ದವರೇನೋ ಹೋಗ್ಬೋದೇನೋ, ಅವರ ಏರಿಯಾದಲ್ಲಿ ನಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಈ ಚಿತ್ರಮಂದಿರದಲ್ಲಿ ಒಂದು ಸೇಫರ್ ಝೋನ್ ಆಗಿ ಒಂದು ಟಿಕೆಟ್ ಬುಕ್ ಮಾಡಿ ಹೋಗಿ ಸಿನಿಮಾ ನೋಡೋರು ಇದ್ದಾರೆ ಏನೋ. ಆದರೆ ಆ ಏರಿಯಾದ ಮಂದಿ ಆ ಥರ ಮಾಡೋದೇ ಇಲ್ಲ, ನೇರವಾಗಿ ಚಿತ್ರಮಂದಿರಕ್ಕೆ ಹೋಗ್ತಾರೆ, ಅಲ್ಲೇ ಕೌಂಟರಲ್ಲಿ ಟಿಕೆಟ್ ಪಡ್ಕೋತಾರೆ. ಹೀಗಾಗಿ ಈ ಚಿತ್ರಮಂದಿರ ಹೌಸ್ಫುಲ್ ಆಗೋದ್ರಲ್ಲಿ ಸಂಶಯವಿಲ್ಲ. 100% ಈ ಸಿನಿಮಾ ಈಜಿಪುರದಲ್ಲಿರುವಂಥ ರವಿ ಚಿತ್ರಮಂದಿರ ಹೌಸ್ಫುಲ್ ಆಗೇ ಆಗುತ್ತೆ. ಹಾಗೆ ವಿಶೇಷವಾಗಿ ಏನಂತ ಹೇಳಿದರೆ ಇದೊಂದು ತಮಿಳು ಸೆಂಟರ್, ಆದರೆ ಇಲ್ಲಿ ತಮಿಳಿಗಿಂತ ಇದೀಗ ಕನ್ನಡ ಸಿನಿಮಾಗೆ ಹೆಚ್ಚು ಒತ್ತನ್ನು ನೀಡಲಾಗುತ್ತೆ. ಇತ್ತೀಚೆಗೆ ಡಿ ಬಾಸ್ ಅವರ ಕುರುಕ್ಷೇತ್ರ ಆಗಿರ್ಬೋದು, ಒಡೆ ಆಗಿರ್ಬೋದು ಇಲ್ಲಿ ತೆರೆ ಕಂಡಿತ್ತು. ಹಾಗೆ ಇದಾದ ಬಳಿಕ ಒಂದಿಷ್ಟು ಸಿನಿಮಾಗಳು, ಇತ್ತೀಚೆಗೆ ಅಪ್ಪು ಸರ್ ಅವರ ಜೇಮ್ಸ್ ಕೂಡ ಇಲ್ಲಿ ತೆರೆ ಕಂಡಿತ್ತು ಅಂತ ಅನಿಸುತ್ತೆ. ಹೀಗೆ ಒಂದಿಷ್ಟು ಕನ್ನಡ ಸಿನಿಮಾಗಳು ಈ ತಮಿಳು ಸೆಂಟರ್ನಲ್ಲೂ ಕೂಡ ಅಬ್ಬರಿಸ್ತಾ ಇದೆ. ಕರ್ನಾಟಕದಲ್ಲಿರುವಂಥ ಚಿತ್ರಮಂದಿರಗಳು ಕೂಡ ಇದೀಗ ಬದಲಾಗ್ತಾ ಇದೆ. ಪರಭಾಷಾ ಸೆಂಟರ್ಗಳಲ್ಲೂ ಕೂಡ ಇದೀಗ ಕನ್ನಡದ ಬಾವುಟ ರಾರಾಜಿಸ್ತಾ ಇದೆ. ಅದೇನೇ ಇರಲಿ, ಸ್ವಾಗತ್ ಮುರಳಿ ಗೋಕುಲ ಹಾಗೆ ಈಜಿಪುರದಲ್ಲಿರುವಂತಹ ರವಿ ಚಿತ್ರಮಂದಿರದ ಬಗ್ಗೆ ನೀವು ನೋಡಿದ್ರಿ. ಮುಂದೆ ರಾಜಧಾನಿ ಹಾಗೆ ರಾಜ್ಯದಲ್ಲಿರುವಂತಹ ಒಂದಿಷ್ಟು ಚಿತ್ರಮಂದಿರಗಳ ಬಗ್ಗೆ, ಅಲ್ಲಿ KGFಗೆ ಯಾವ ರೀತಿ ಪ್ರತಿಕ್ರಿಯೆ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಬೆಳಕು ಚೆಲ್ತೀವಿ. ಅದಕ್ಕಾಗಿ ನಮ್ಮ ಕೋಸ್ಟಲ್ ಕನ್ನಡವನ್ನು ನಿರಂತರವಾಗಿ ವೀಕ್ಷಿಸಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.